ಸಮಾನ ಕೆಲಸಕ್ಕೆ ಸಮಾನ ವೇತನ ಸಹಿತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಹೊರಗುತ್ತಿಗೆ ನೌಕರರ ವತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಮಂಗಳೂರಿನ ಲಾಲ್ಬಾಗ್ ಜಂಕ್ಷನ್ನಲ್ಲಿ ಜಿಲ್ಲಾ ಘಟಕ ವತಿಯಿಂದ ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಈ ವೇಳೆ ಮಾತನಾಡಿದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ವೈದ್ಯೆ ಡಾಕ್ಟರ್ ಸೌಜನ್ಯ ಮಾತನಾಡಿ, ಆರೋಗ್ಯ ಇಲಾಖೆಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವುದು ಇಲ್ಲವಾಗಿದೆ. ಈ ರೀತಿಯ ತಾರತಮ್ಯ ಸರ್ಕಾರದ ಆಸ್ಪತ್ರೆಗಳಲ್ಲಿಯೇ ನಡೆಯುತ್ತಿದೆ. ನಮಗೆ ಭರವಸೆಗಳು ಬೇಡ, ಸರ್ಕಾರದ ಸ್ಪಷ್ಟ ಆದೇಶ ಬೇಕಾಗಿದೆ ಎಂದು ಅವರು ಹೇಳಿದರು. ನಾವು ಕಲಿತು ಈವರೆಗೆ ಇಲ್ಲಿ ಜಾಬಿಗೆ ಸೇರಿ ಯಾವುದೇ ಆಗಲಿ, ನಾವೇ ಆಗಲಿ, ಮೆಡಿಕಲ್ ಆಫೀಸರ್ಸ್ ಆಗಲಿ, ಸ್ಟಾಫ್ಸ್ ಆಗಲಿ, ಯಾರಿಗೆ ಲಕ್ಷ ಕಟ್ಟಲೆ ಖರ್ಚು ಮಾಡಿದ್ದೇವೆ. ಆದರೆ ಈಗ ನಮಗೆ ಕಡಿಮೆ ವೇತನ ಸಿಗುವುದರಿಂದ ನಮಗೆ ಆ ಖರ್ಚಾದದ್ದು ಹಣ ಸಹ ನಮಗೆ ಬರ್ತಾ ಇಲ್ಲ, ಅಷ್ಟು ಕಡಿಮೆ ಆಗಿ ಕೊಡ್ತಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೂ ಇಲ್ಲ. ಯಾಕೆಂದರೆ ಈಗ ಗೌರ್ಮೆಂಟ್ ಪರ್ಮನೆಂಟ್ ಡಾಕ್ಟರ್ಸ್ ಆಗಲಿ ನಮ್ಮನ್ನು ಕಂಪೇರ್ ಮಾಡಿದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಇಲ್ಲ, ತಾರತಮ್ಯ ತುಂಬ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಈಗ ಸ್ಟಾಫ್ ನರ್ಸ್ ಆಗಲಿ, ಅವರಿಗೆ ಪರ್ಮನೆಂಟ್ ಸ್ಟಾಫ್ನವರಿಗೆ 33,000 ಸ್ಯಾಲರಿ ಇದ್ದರೆ ಇವರಿಗೆ ನಮ್ಮ ಕಾಂಟ್ರಾಕ್ಟಲ್ಲಿ ಇದ್ದವರಿಗೆ ಬರೀ 11,000 ಸ್ಯಾಲರಿ ಕೊಡ್ತಾರೆ. ಆ 11,000 ಸ್ಯಾಲರಿಯಿಂದ ನಮ್ಮ ಮನೆದು ಇದು ನೋಡೋದಾ, ಮಕ್ಕಳಿಗೆ ಎಜುಕೇಷನ್ಸ್ ಕೊಡೋದಾ, ಈ 11,000 ಸ್ಯಾಲರಿ ನಾರ್ಮಲ್ ಲೇಬರ್ಸ್ನವರಿಗೆ ಸಿಗ್ತದೆ. ಅಂಥ ವೇತನ ನಮಗೆ ಕೊಡ್ತಾ ಇದ್ದಾರೆ. ಮತ್ತೆಂದರೆ ಸೇವಾ ಭದ್ರತೆ ಅಂತ ಇಲ್ಲ, ನಮ್ಮ ಈ ಕೆಲಸಕ್ಕೆ ಯಾವುದು ಸೇವಾ ಭದ್ರತೆ ಇಲ್ಲ. ಮೇನ್ ಅಂದರೆ ಈಗ ನಮಗೆ ವರ್ಷಕ್ಕೆ 12 ರಜೆ ಇದೆ, ಅಂದರೆ ತಿಂಗಳಿಗೆ 1 ರಜೆ, 10 ಮೆಡಿಕಲ್ ಲೀವ್ ಇದೆ, ಮತ್ತು 1 ತಿಂಗಳು ಅಂದರೆ LOP ಇದೆ. ಅಂದರೆ ಇದಕ್ಕಿಂತ ಜಾಸ್ತಿ ನಾವು ರಜೆ ಮಾಡಿದರೆ ನಮ್ಮ ಕೆಲಸ ಹೋಯ್ತೆ, ಸೇವಾ ಭದ್ರತೆಯೇ ಇಲ್ಲ. ಪ್ರತಿಭಟನೆಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಅಶ್ರಫ್, ಪ್ರಧಾನ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.